ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಆಗಿ ವಿಸಿಟ್ ಮಾಡ್ತಿದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನಷ್ಟು ವಿಡಿಯೋ ನಾವು ಇಸ್ರೇಲ್ನಿಂದ ನಿಮಗೆ ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಇಸ್ರೇಲ್ನಲ್ಲಿ ಗುರುನಾನಕ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಪಂಜಾಬಿ ಫ್ರೆಂಡ್ಸ್ನ. ಹಾಗಾಗಿ ಅವರು ನಮಗೆ ಸಹ ಇನ್ವೈಟ್ ಮಾಡಿದ್ದಾರೆ, ನೀವು ಬನ್ನಿ ಅಂತ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಯಾಕಂದರೆ ಅವರು ಬೆಳಿಗ್ಗೆ ದೇವರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ಅವರು ಜನಗಳಿಗೆ ಊಟದ ವ್ಯವಸ್ಥೆ ಹಾಗೂ ಟೀ ಕಾಫಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ. जग बरताया ನೋಡಿ ನಮ್ಮ ಫ್ರೆಂಡ್ ರಾಘವ್ ಅವರು. ರಾಘಣ್ಣ, ಹಾಯ್, ನಮಸ್ತೆ. ಹೇಗಿದ್ದೀರಾ? ಆರಾಮ್. ಹೇಗೆ ಉಂಟು ಫುಡ್ಡು? ಸೂಪರ್ ಇದೆ ಅಲ್ಲ. ಗುರುನಾನಕ ಜಯಂತಿಯಲ್ಲಿ ನಮಗೆ ಫುಡ್ ಒಂದು ಭಾಳ ಮಿಸ್ ಮಾಡ್ತೇವೆ ನಾವು ಪ್ರತಿ ಸಮಯ. ಯಾಕಂದರೆ ತುಂಬ ಗ್ರ್ಯಾಂಡಾಗಿ ನೋಡಿ, ಇವರು ನಮ್ಮ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಫೌಂಡರ್. ನಾವು ಊಟ ಮಾಡುವಾಗ ಮಾತಾಡೋದಿಲ್ಲ, ಅವರು ಊಟ ಮಾಡುವಾಗ ಮಾತಾಡೋದು. सतनाम पढ़ मंत्र सुनाया, पल पर गुरु नानक आया, पल पर गुरु नानक आया। उल्टा खेल रमदा ಇದು ಆಲೂ ಗೋಬಿ, ಇದು ರಾಜ್ಮಾ ಎಲ್ಲ ಮಿಕ್ಸ್ ದಾಲ್, ಮತ್ತು ಜೀರಾ ರೈಸ್ ಮಾಡಿದ್ದಾರೆ, ಮತ್ತು ರುಮಾಲಿ ರೊಟ್ಟಿ, ಮತ್ತು ಸ್ವೀಟ್ ಉಂಟು. ಸ್ವೀಟ್ಸ್ ತುಂಬ ಮಾಡಿದ್ದಾರೆ. And I love India. Yes. And I love the Indian culture and the food and the Yes. How many nature. nature? How many month you are in India? I was there 1 month. I did it. राना रंग बराबरी तेरी पवना जग बरताया, राना रंग. ಯಾಕಂದರೆ ಪ್ರತಿ ವರ್ಷ ಗುರುನಾನಕ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಲೂನಾ ಪಾರ್ಕಿನಲ್ಲಿ ಆಚರಿಸ್ತಾರೆ. ಆದರೆ ಈ ಸಾರಿ ವಾರೆಲ್ಲ ಇದೆ, ಹಾಗಾಗಿ ಅವರು ಅಕ್ಟೋಬರಲ್ಲಿ ಗುರುನಾನಕ ಜಯಂತಿಯನ್ನು ಆಚರಿಸುವುದಾಗಿ ಹೇಳಿದರು. ಆದರೆ ಆವತ್ತು ವಾರೆಲ್ಲ ಇದ್ದ ಕಾರಣ ಆಗಲಿಲ್ಲ. ಹಾಗಾಗಿ ಈ ಬಾರಿ ಬಹಳ ಸಿಂಪಲಾಗಿ ಇವರು ಗುರುನಾನಕ ಜಯಂತಿಯನ್ನು ಆಚರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಸೊ ಎಲ್ರಿಗೆ ಊಟ ಕೊಡ್ತಾರೆ. ಅದೇ ರೀತಿ ಯಾವಾಗ ಲೂನಾ ಪಾರ್ಕಿನಲ್ಲಿ ಇವರು ಆಚರಣೆ ಮಾಡ್ತಾರೆ, ಸರ್ದಾರ್ಜಿಯವರು ಮಾಡುವಂತಹ ಗುರುನಾನಕ ಜಯಂತಿ ಬಹಳ ಪ್ರಸಿದ್ಧಿ ಇಸ್ರೇಲ್ನಲ್ಲಿ. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಯಾವುದೇ ಥರದ ತಿನಿಸುಗಳನ್ನಾಗಿರ್ಬೋದು, ಫುಡ್ಡುಗಳನ್ನಾಗಿರ್ಬೋದು, ಪಾನಿಪುರಿಯನ್ನು ಇವರು ಎಲ್ರಿಗೆ ನೀಡುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ತುಂಬ ಜನ, ಒಂದು 600-700 ಜನ ವಿಸಿಟ್ ಮಾಡ್ತಾರೆ ಗುರುನಾನಕ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ. ಈ ಬಾರಿ ಒಂದು 100 ಜನರಿಗಾಗಿ ಅವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಸಹ ಟೆಲಿವಿಯಲ್ಲಿ, ಇಲ್ಲಾಂದರೆ ಕ್ರಿಕೆಟ್ ಇರುತ್ತೆ, ಸ್ಪೋರ್ಟ್ಸ್ ಎಲ್ಲ ಮಾಡಿಕೊಂಡು ಬಹಳ ವಿಜೃಂಭಣೆಯಿಂದ ಆಚರಿಸುವಂಥದ್ದು.
ನೋಡಿ ಯಾವ ರೀತಿ ಇವರು ಮಾಡ್ತಾರೆ ಅಂತ. ಯಾಕಂದರೆ ಇಲ್ಲಿ ಸರ್ದಾರ್ಜಿನವರು ಹೆಚ್ಚು ಜನ ಇಲ್ಲ, ಇವರು ಇರುವುದು ಕೇವಲ ಒಂದು 10 ಜನ. ಅದರಲ್ಲಿ ಸಹ ಕೆಲವರು ಊರಿಗೆಲ್ಲ ಹೋಗಿದ್ದಾರೆ, 10-15 ಜನ ಇದ್ದರು ಮೊದಲು, ಆದರೆ ಊರಿಗೆಲ್ಲ ಹೋಗಿದ್ದಾರೆ. ಬಟ್ ಇವರು ಎಷ್ಟು ಸ್ವಲ್ಪ ಜನ ಇದ್ದರೆ ಸಹ ಅವರು ಗುರುನಾನಕ ಜಯಂತಿಯನ್ನು ಬಹಳ ಗ್ರ್ಯಾಂಡಾಗಿ ಆಚರಣೆ ಮಾಡುವಂಥದ್ದು. ಅದೇ ರೀತಿ ಎಲ್ಲರಿಗೆ ಇನ್ವೈಟ್ ಮಾಡ್ತಾರೆ, ಆ ಫ್ರೆಂಡ್ನವರಿಗೆಲ್ಲ. ಸೊ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ತಾವು ನೋಡ್ಬೋದು. ಸೊ ನಿಜವಾಗಿಯೂ ನಮಗೆ ಭಾಳ ಖುಷಿ ಆಗುತ್ತೆ. ನನಗೆ ಏನೋ ಒಂದು ಸಿಕ್ಕಿತ್ತು ಗೊತ್ತಿಲ್ಲ, ಇಲ್ಲೊಬ್ಬರು ಮುದುಕರು ಕಲೆಕ್ಟ್ ಮಾಡಿದರು, ಯಾರದ್ದು ಬಿದ್ದಿರ್ಬೋದು. ಸೊ ಎನಿವೆ, ಹ್ಯಾಪಿ ಗುರುನಾನಕ್ ಜಯಂತಿ ಅಂತ ಎಲ್ರಿಗೆ ಹೇಳೋಣ. ಅದೇ ರೀತಿ ದೇವರು ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಆಲಿಸಲಿ. ಇಸ್ರೇಲ್ನಲ್ಲಿ ಮತ್ತೆ ಯುದ್ಧ ಪ್ರಾರಂಭ ಆಗಿದೆ. ಸೊ 5-6 ದಿನದ ಬ್ರೇಕ್ನ ನಂತರ ಮತ್ತೆ ಸೀಸ್ ಫೈರ್ ಸ್ಟಾರ್ಟ್ ಆಗಿದೆ. ನಿನ್ನೆ ಟೆಲಿವಿ ಹತ್ತಿರ ಊರಿಗೆ ತುಂಬ ರಾಕೆಟ್ ದಾಳಿ ಆಗಿತ್ತು. ಸೊ ನೋಡುವ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ವಿ ಆರ್ ವೈಟಿಂಗ್.